ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಶಿಕ್ಷಣ ಇಲಾಖೆ ಮುಡಿಗೆ ಗರಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಕೊಂಕಣ ಎಜುಕೇಷನ್ ಟ್ರಸ್ಟ್ ವಿದ್ಯಾರ್ಥಿನಿ ಕಾಗಾಲದ ಹುಬ್ಬಣಗೇರಿ ಗ್ರಾಮದ ನಾಗಾಂಜಲಿ ಪರಮೇಶ್ವರ್ ನಾಯ್ಕ್ ಮನೆಗೆ ಬುಧವಾರ ಭೇಟಿ ನೀಡಿದ ಕಾರವಾರ ಡಿಡಿಪಿಐಕೆ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರತ್ನಾಕರ್ ನಾಯ್ಕ್ ಹಾಗೂ ಜಿಲ್ಲಾಧಿಕಾರಿ ಪರವಾಗಿ ಉಪವಿಭಾಗಾಧಿಕಾರಿ ಪ್ರೀತಿ ಗೆಹ್ಲೋಟ್ ಸನ್ಮಾನಿಸಿ ಅಭಿನಂದಿಸಿದರು. ಡಿಡಿಪಿಐಕೆ ಮಂಜುನಾಥ್ ಮಾತನಾಡಿ, ನಾಗಾಂಜಲಿ ನಾಯ್ಕ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುವುದು ಶಿಕ್ಷಣ ಇಲಾಖೆಯ ಮುಡಿಗೆ ಗರಿ ಏರಿದೆ. ಉತ್ತರ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿದೆ. ಇಲಾಖೆಯಲ್ಲಿ ಸಾಧನೆಯಿಂದ ಶಿಕ್ಷಣದ ಗುಣಮಟ್ಟ ಪರಿಚಯವಾಗುತ್ತದೆ. ಸರ್ಕಾರಿ ಶಾಲೆಗಳಲ್ಲಿಯೂ ಮಕ್ಕಳು ಕಲಿತು ಉತ್ತಮ ಸಾಧನೆ ಮಾಡುತ್ತಾರೆ. ಸಿಬಿಎಸ್ಇ ಪ್ರೌಢಶಾಲೆಯಲ್ಲಿ ಉಳಿದ 6 ವಿದ್ಯಾರ್ಥಿಗಳು ಕೂಡ ಉನ್ನತ ಸಾಧನೆ ಮಾಡಿದ್ದಾರೆ. ಹೊರ ಜಿಲ್ಲೆಗಳಿಗೆ ಹೋಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾಗಾಂಜಲಿ ಒಂದು ಮಾದರಿ ಎಂದರು. ವರುಣ ನೌಕಾ ಸಮರಾಭ್ಯಾಸಕ್ಕೆ ಚಾಲನೆ. ಭಾರತ ಹಾಗೂ ಫ್ರಾನ್ಸ್ ದೇಶಗಳ ನಡುವಿನ ಜಂಟಿ ನೌಕಾ ಸಮರಾಭ್ಯಾಸ ವರುಣ 17ನೇ ಆವೃತ್ತಿಗೆ ಗೋವಾದಲ್ಲಿ ಚಾಲನೆ ಸಿಕ್ಕಿದೆ. ಒಟ್ಟು 10 ದಿನಗಳ ಈ ಸಮರಾಭ್ಯಾಸ 2 ಹಂತಗಳಲ್ಲಿ ನಡೆಯಲಿದೆ. ಮೊದಲ 3 ದಿನ ಗೋವಾ ಹಂಸ ನೌಕಾನೆಲೆಯಲ್ಲಿ 2 ದೇಶಗಳ ನೌಕಾ ಅಧಿಕಾರಿಗಳು ವೃತ್ತಿ ಕೌಶಲ್ಯಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ, ಚರ್ಚೆ ನಡೆಸಲಿದ್ದಾರೆ. 2ನೇ ಹಂತದಲ್ಲಿ ಕಾರವಾರ ಹಾಗೂ ಗೋವಾ ನಡುವೆ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ ನಡೆಯಲಿದೆ. ಕೆಲವೇ ದಿನದಲ್ಲಿ 2ನೇ ಹಂತದ ಸಮರಾಭ್ಯಾಸ ಉತ್ತರ ಆಫ್ರಿಕಾದಲ್ಲಿರುವ ಫ್ರಾನ್ಸ್ ನೌಕಾನೆಲೆ ಜಿಬೋಟಿಯಲ್ಲಿ ನಡೆಯಲಿದೆ ಎಂದು ನೌಕಾಸೇನೆಯ ಪ್ರಕಟಣೆ ತಿಳಿಸಿದೆ. ಗೇರು ಬೇಳೆ ದರದಲ್ಲಿ ಇಳಿಕೆ. ಶಿರಸಿಯಲ್ಲಿ ಕೈ ಖರ್ಚಿನ ಬೇಳೆ ಎಂದೇ ಖ್ಯಾತವಾದ ಗೇರಿಗೆ ಈ ಬಾರಿ ದರ ಕಡಿಮೆಯಾಗಿದೆ. ಮಳೆಗಾಲದ ಖರ್ಚಿಗೆ ಒಂದಷ್ಟು ಆದಾಯ ಎಂದು ಗೇರು ಬೆಳೆದಿದ್ದ ರೈತರು ನಿರಾಶರಾಗಿದ್ದಾರೆ. ಶಿರಸಿ ತಾಲೂಕಿನಲ್ಲಿ ಪ್ರತಿ ವರ್ಷ 400 ಕ್ವಿಂಟಾಲ್ನಷ್ಟು ಗೇರು ಬೆಳೆ ಇದ್ದು, ನಗರದ ಕದಂಬ ಮಾರ್ಕೆಟಿಂಗ್ ಗೇರು ಬೀಜವನ್ನು ಖರೀದಿಸುತ್ತದೆ. ಇದರ ಜೊತೆ ಬಸ್ ನಿಲ್ದಾಣದ ಸುತ್ತಮುತ್ತ ಒಂದಿಷ್ಟು ಅಂಗಡಿಕಾರರು ಖರೀದಿಸುತ್ತಾರೆ. ಕಳೆದ ವರ್ಷ ಪ್ರತಿ ಕೆಜಿ ಗೇರು ಬೀಜಕ್ಕೆ 140 ರಿಂದ 150 ರೂಪಾಯಿ ದರ ಸಿಕ್ಕಿತ್ತು. ಈ ವರ್ಷ ಪ್ರತಿ ಕೆಜಿಗೆ 90 ರೂಪಾಯಿ ಸಿಕ್ಕರೆ ರೈತರು ಅಷ್ಟರಲ್ಲೇ ತೃಪ್ತಿಪಟ್ಟುಕೊಳ್ಳುವಂತಾಗಿದೆ. ಈ ವರ್ಷ ಜನವರಿ ತಿಂಗಳಿನಲ್ಲಿ ಮಳೆ ಬೀಳದಿರುವುದರಿಂದ ಮತ್ತು ಗೇರು ಬೆಳೆಗೆ ಅನುಕೂಲ ಹವಾಮಾನ ಸಿಗದ ಕಾರಣ ಇಳುವರಿ ಅರ್ಧದಷ್ಟು ಕಡಿಮೆ ಇದೆ. ಗೇರು ಬೀಜಕ್ಕೆ ಉತ್ತಮ ದರ ಲಭಿಸಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರಿದ್ದರು. ಅಂಕೋಲಾ ಕಡಲ ತೀರಕ್ಕೆ ಬಂದ ಕಪ್ಪು ರಾಸಾಯನಿಕ. ಅಲೆಗಳೊಂದಿಗೆ ಬಂದ ತೈಲ ಮಿಶ್ರಿತ ಡಾಂಬರಿನ ಮಾದರಿಯ ಜಿಡ್ಡು ತಾಲೂಕಿನ ಸಮುದ್ರ ತೀರದ ಉದ್ದಕ್ಕೂ ಅಂಟಿಕೊಂಡಿದೆ. ಇದು ಕಡಲ ದಂಡೆಯುದ್ದಕ್ಕೂ ಶೇಖರಣೆಯಾಗುತ್ತಿರುವುದು ಮೀನುಗಾರರ ಆತಂಕಕ್ಕೆ ಕಾರಣವಾಗಿದೆ. ಬೆಳಂಬ, ನದಿಬಾಗ್, ಹೊನ್ನೆಗುಡಿ, ಶೇಡಿಗುಳಿ, ಕೇಣಿ, ಹನಿ ಬೀಚ್, ಬೆಲೆಕೆರಿ, ಹಾರವಾಡ್ ಭಾಗದಲ್ಲಿ 4-5 ದಿನಗಳಿಂದ ಸಮುದ್ರದ ಅಲೆಯೊಂದಿಗೆ ಬಂದು ದಡದಲ್ಲಿ ಶೇಖರಣೆಯಾಗುತ್ತಿದೆ. 2 ದಿನಗಳಿಂದ ಈ ಪ್ರಮಾಣ ಹೆಚ್ಚಿದೆ. ಹಡಗುಗಳಿಂದ ವಿಸರ್ಜಿಸಿದ ಎಂಜಿನ್ ಆಯಿಲ್ ಇದಾಗಿರಬಹುದು ಎಂದು ಸ್ಥಳೀಯರು ಊಹಿಸಿದ್ದಾರೆ. ಸಮುದ್ರದಲ್ಲಿ ನಿತ್ಯವೂ 100 ದೊಡ್ಡ ಹಡಗುಗಳು ಸಂಚರಿಸುತ್ತವೆ. ವಾಹನಗಳ ಮಾದರಿಯಲ್ಲೇ ಇಂತಿಷ್ಟು ದೂರ ಸಂಚರಿಸಿದ ಮೇಲೆ ಹಡಗುಗಳ ಇಂಜಿನ್ ಆಯಿಲ್ ಬದಲಾಯಿಸಬೇಕಾಗುತ್ತದೆ. ಆ ಕಾರ್ಯಕ್ಕೆ ಹಡಗನ್ನು ಬಂದರಿನಲ್ಲಿ ನಿಲ್ಲಿಸಿದರೆ ಶುಲ್ಕ ಕಟ್ಟಬೇಕು. ಅದರಿಂದ ತಪ್ಪಿಸಿಕೊಳ್ಳಲು ಸಮುದ್ರದಲ್ಲಿ ಆಯಿಲ್ ಬದಲಿಸಿ ತ್ಯಾಜ್ಯವನ್ನು ಸಮುದ್ರಕ್ಕೆ ಚೆಲ್ಲುತ್ತಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇವು ಜಲಚರಗಳಿಗೆ ಮಾರಕವಾಗಿದೆ, ಪ್ರವಾಸೋದ್ಯಮಕ್ಕೂ ಧಕ್ಕೆಯಾಗುತ್ತದೆ. ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಡಲ ತಡಿಯಲ್ಲಿಯೂ ಪಾತಾಳ ಸೇರಿದ ಬಾವಿ ನೀರು, ಆತಂಕ. ಕಾರವಾರದ ನೀರಿನ ಮೂಲಗಳು ಒಣಗಲು ಆರಂಭ ಆಗಿರುವುದರಿಂದ ತಾಲೂಕಿನ ವಿವಿಧೆಡೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡುತ್ತಿದೆ. ನಗರ ವ್ಯಾಪ್ತಿಯ ಬೆಣಗ, ಬೈಸ್ಕೋಲ್, ಸೀತಾನಗರ, ಜೈಲ್ವಾಡ, ನ್ಯೂ ಕೆಚ್ಬಿ ಕಾಲೋನಿ, ಗುಂಗಿವಾಡ, ನಂದನಗದ್ದ, ಕೋಡಿಭಾಗ ಮುಂತಾದೆಡೆ ಬಾವಿ, ಬೋರ್ವೆಲ್ಗಳ ನೀರು ತಳಮಟ್ಟ ತಲುಪಿದ್ದು ನೀರಿನ ಬವಣೆ ಏಪ್ರಿಲ್ ಅಂತ್ಯದಲ್ಲೇ ಶುರುವಾಗಿದೆ. ನಗರಸಭೆ ಗಂಗಾವಳಿ ನದಿಯ ನೀರನ್ನು ಪೈಪ್ಲೈನ್ ಮೂಲಕ ನಗರದ ಸಾರ್ವಜನಿಕರಿಗೆ ದಿನ ಬಿಟ್ಟು ದಿನಕ್ಕೊಮ್ಮೆ ಪೂರೈಸುತ್ತಿತ್ತು. ಈಗ ಗಂಗಾವಳಿ ನದಿಯಲ್ಲಿ ನೀರಿನ ಸಂಗ್ರಹ 1 ಮೀಟರ್ಗೆ ಇಳಿದಿದೆ. ಕಾರವಾರ ನಗರವಲ್ಲದೆ ಸೀಬಡ್ ಯೋಜನಾ ವಸತಿ ಪ್ರದೇಶ, ಬೆಣಗಾದ ಆದಿತ್ಯ ಬಿರ್ಲಾ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿ ನೌಕರರ ವಸತಿ ಪ್ರದೇಶ, ಅಂಕೋಲಾ ಪಟ್ಟಣ ಗಂಗಾವಳಿ ನದಿ ನೀರು ಅವಲಂಬಿಸಿವೆ. ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಬಾವಿ ಮತ್ತು ಬೋರ್ವೆಲ್ ನೀರು ಅವಲಂಬಿಸಿವೆ. ಅಲ್ಲಿನ ಕೆಲ ವಾರ್ಡ್ಗಳಿಗೆ ಟ್ಯಾಂಕರ್ ನೀರು ಪೂರೈಸಲಾಗುತ್ತಿದೆ. ಕಾರವಾರ ಅಂಕೋಲಾ ನೀರು ಸರಬರಾಜು ಮಂಡಳಿ ಈಗಾಗಲೇ ಪ್ರಕಟಣೆ ಹೊರಡಿಸಿ ಇನ್ನು ಮುಂದೆ ನಗರ ಪಟ್ಟಣಗಳಲ್ಲಿ 2 ದಿನಗಳಿಗೊಮ್ಮೆ ಮಾತ್ರ ನೀರು ಸರಬರಾಜು ಮಾಡಲಾಗುವುದೆಂದು ತಿಳಿಸಿವೆ.
ಇದಲ್ಲದೆ ಪಶ್ಚಿಮ ಘಟ್ಟದ ಸೆರಗಿನಿಂದ ಪಶ್ಚಿಮಾಭಿಮುಖವಾಗಿ ಹರಿಯುವ ಕಾಳಿ ನದಿಯ ಎಡ ಬಲ ದಂಡೆಯ ಜನರು ಹೆಚ್ಚಾಗಿ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರ ಸಮಸ್ಯೆಯಂತೂ ಹೇಳತಿರದು. ಹೆಚ್ಚಿನ ಜನರು ಗ್ರಾಮ ಪಂಚಾಯತಿ ನೀರನ್ನು ಅವಲಂಬಿಸಿದ್ದು ನೀರಿನ ಪೂರೈಕೆ ಇಲ್ಲದೆ ಒದ್ದಾಡುವಂತಾಗಿದೆ. ಪಂಚಾಯತಿನವರು ಟ್ಯಾಂಕರ್ ಮೂಲಕ ನೀರು ಪೂರೈಸುವ ವ್ಯವಸ್ಥೆ ಮಾಡಿದ್ದರೂ ಕೊಡೆ ಹಿಡಿದು ಸರತಿ ಸಾಲಿನಲ್ಲಿ ನಿಂತು ಸೀಮಿತ ಪ್ರಮಾಣದ ನೀರು ಪಡೆಯುವ ಪರಿಸ್ಥಿತಿ ಗ್ರಾಮೀಣ ಜನರದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.